ತೇಳಕಟ್ಟೆಯ ನಟಿಕಲ್ ಕಣಚೂರು ನರ್ಸಿಂಗ್ ವಿಜ್ಞಾನ ಸಂಸ್ಥೆಗಳ ಆಶ್ರಯದಲ್ಲಿ ಬಿಎಸ್ಸಿ ನರ್ಸಿಂಗ್ನ 3ನೇ ಬ್ಯಾಚ್ನ ಆಯೋಜಿಸಿದ್ದ ಲ್ಯಾಂಪ್ ಲೈಟಿಂಗ್ ಅಂಡ್ ಓತ್ ಟೇಕಿಂಗ್ ಸೆರೆಮನಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಯು ಕಣಚೂರು ಮೋನು ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದಾದಿಯರು ಎಂದರೆ ಶ್ರೇಷ್ಠ ಜೀವದಾನಿಗಳು. ಸಂಸಾರದೊಂದಿಗೆ ಹೆಚ್ಚು ಕಾಲ ಇರಲಾರದೆ ಸಮಾಜದಲ್ಲಿ ಬಾಳುತ್ತಾ ತ್ಯಾಗಮಯಿಗಳಾಗಿದ್ದಾರೆ ಎಂದು ಹೇಳಿದರು. ಯಾವುದೇ ಕೆಲಸಗಳಿಗೆ ಏರುಪೇರು ವ್ಯತ್ಯಾಸಗಳು ಆಗುವುದು ಸಹಜ. ವಿದ್ಯಾಭ್ಯಾಸ ಕಲಿಯುವುದು, ಆ ಹುದ್ದೆಯಲ್ಲಿ ಇಂಜಿನಿಯರ್ಗಳಿಗೆ ಕೆಲವು ವರ್ಷದಲ್ಲಿ ಕೆಲವು ಬೇಡಿಕೆ ಕಮ್ಮಿ, ಡಾಕ್ಟರ್ಗಳಿಗೆ ಕೆಲವು ವರ್ಷದಲ್ಲಿ ಕೆಲವು ಬೇಡಿಕೆಗಳಿಗೆ ಕಮ್ಮಿ ಇರ್ಬೋದು. ಆದರೆ ನರ್ಸಿಂಗ್ ಈ ಒಂದು ಪ್ರೊಫೆಷನ್ ನೀವು ತಗೊಳ್ಳುವವರು ಇದಕ್ಕೆ ಯಾವತ್ತೂ ಕೂಡ ಪ್ರಪಂಚದಲ್ಲಿ ಬೇಡಿಕೆ ಕಮ್ಮಿ ಅಥವಾ ಬೇಡಿಕೆ ಜಾಸ್ತಿ ಅಂತ ಹೇಳೋದು ಬರುವುದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಮ ಈ ಒಂದು ಕೆಲಸ ಬರೀ ಪ್ರೊಫೆಷನ್ ಮಾತ್ರ ಅಲ್ಲ, ದೇವರ ಸೃಷ್ಟಿಗಳನ್ನು ರಕ್ಷಿಸುವುದಾದರೆ ಅದಕ್ಕೆ ಪೂರಕವಾಗಿ ನಿಮ್ಮ ಸಹಕಾರ ದೇವರು ಕೂಡ ಪಡಿಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಲ್ಯಾಂಪ್ ಲೈಟಿಂಗ್ ನಡೆಸಿಕೊಟ್ಟ ಕುಲಶೇಖರ ಯುನಿಟಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಚಿತ್ರಾಜಿ ಅವರು ಮಾತನಾಡಿ, ಇನ್ನೊಬ್ಬರನ್ನ ಬೆಳೆಸುವ ಸಾಮರ್ಥ್ಯ ಇರುವವರು ನಾಯಕರಾಗ್ತಾರೆ. ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವ ನೀಡುತ್ತಾ ಮುಂದುವರಿಯಬೇಕಾಗಿದೆ. ರೋಗಿಗಳಲ್ಲಿ ಆತ್ಮವಿಶ್ವಾಸ, ದಯೆಯ ವರ್ತನೆ ಹಾಗೂ ವಿಶ್ವಾಸವನ್ನು ತುಂಬಿಸುವ ಮೂಲಕ ಗುಣಮುಖರಾಗಿಸುವಲ್ಲಿ ದಾದಿಯರ ಪಾತ್ರ ಪ್ರಮುಖವಾಗಿರುತ್ತದೆ ಎಂದರು. Members on the dais, Honorable Chairman, Mr. Haji Monu, and respected Principal Lenita Lobo, Shanti Ma'am, and my friend Varghese brother is with us today because he was there in Unity for some time, so I asked to call him as brother. I'm happy today, and it is my pleasure and privilege to stand before you all. It's not something a strange college that I'm standing here today because I know Shanti Ma'am since long. We are ಕಣಚೂರು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ರೆನಿಲ್ಡಾ ಶಾಂತಿಲೋಪೋ, ನರ್ಸ್ ಮ್ಯಾನೇಜರ್ ಸಿಮಾನ್ ವರ್ಗೀಸ್, ಡೇವಿಡ್ ರಾಕೇಶ್ ಡಿಸೋಜಾ, ಅಲಿಯಾ ರೆಹಮಾನ್, ಅಸಿಸ್ಟೆಂಟ್ ಪ್ರೊಫೆಸರ್ ಮಾಲತಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 7 ತೇಳಕಟ್ಟೆ.